ಕೇಂದ್ರ ಹಾಗೂ ರಾಜ್ಯ ಸರ್ಕಾರ ಕೈಗೊಂಡ ದಿಟ್ಟ ಕ್ರಮಗಳಿಂದಾಗಿ ಭಾರತದಲ್ಲಿ ಕೋವಿಡ್ ನಿಯಂತ್ರಣಕ್ಕೆ ಸಾಧ್ಯವಾಗಿದೆ. ಕೊರೋನಾ ನಿಯಂತ್ರಣ ವಿಚಾರದಲ್ಲಿ ಸರ್ಕಾರ ಎಡವಿದೆ ಎಂದು ಪ್ರತಿಪಕ್ಷಗಳು ಮಾಡುವ ಆರೋಪದಲ್ಲಿ ಹುರುಳಿಲ್ಲ ಎಂದು ವಿಧಾನ ಪರಿಷತ್ ಸದಸ್ಯೆ ಡಾಕ್ಟರ್ ತೇಜಸ್ವಿನಿ ಗೌಡ ಹೇಳಿದ್ದಾರೆ. ಮಂಗಳೂರಿನಲ್ಲಿಂದು ಭಾರತೀಯ ಜನತಾ ಪಾರ್ಟಿಯ ಜಿಲ್ಲಾ ಘಟಕ ಆಯೋಜಿಸಿದ್ದ ಸೇವಾ ಸಮರ್ಪಣಾ ಅಭಿಯಾನದ ವಿಚಾರ ಸಂಕಿರಣ ಕಾರ್ಯಕ್ರಮದಲ್ಲಿ ಪ್ರಧಾನ ಭಾಷಣಕಾರರಾಗಿ ಮಾತನಾಡಿದರು. ಕೊರೋನಾ ನಿಯಂತ್ರಣ ವಿಚಾರದಲ್ಲಿ ಸರ್ಕಾರಗಳು ಎಡವಿದ್ದಾದರೆ ದೇಶದಲ್ಲಿ 50% ಜನ ಹುಳುಗಳ ರೀತಿಯಲ್ಲಿ ಸಾಯ್ತಾ ಇದ್ರು. ಈ ಸಂದರ್ಭದಲ್ಲಿ ದೇಶದ ವೈದ್ಯಕೀಯ ವ್ಯವಸ್ಥೆಯನ್ನ ಸಮರ್ಥವಾಗಿ ಉಪಯೋಗಿಸಿಕೊಂಡ ಸರ್ಕಾರ ಕೊರೋನಾ ಮಹಾಮಾರಿಯನ್ನ ಕಟ್ಟಿ ಹಾಕುವಲ್ಲಿ ಸಫಲವಾಗಿದೆ. ಮಾತ್ರವಲ್ಲ, ಕೊರೋನಾ ನಿಯಂತ್ರಣದ ವಿಚಾರದಲ್ಲಿ ಸಂಘ ಪರಿವಾರದ ಸೇವೆ ಮತ್ತು ಭಾರತೀಯ ಜನತಾ ಪಾರ್ಟಿ ಕಾರ್ಯಕರ್ತರು ದುಡಿದ ಪರಿಯನ್ನ ಹೇಳುವುದಕ್ಕೆ ಶಬ್ದಗಳು ಇಲ್ಲ ಎಂದರು. ಇನ್ನು ಸರ್ಕಾರದ ಆಡಳಿತ ಹಾಗೂ ರಾಮ ಮಂದಿರ ನಿರ್ಮಾಣ ವಿಚಾರವಾಗಿ ಆರೋಪ ಮಾಡಿದ ವಿರೋಧ ಪಕ್ಷಗಳ ವಿರುದ್ಧವೂ ಕೂಡ ತಮ್ಮ ಭಾಷಣದಲ್ಲಿ ವಾಗ್ದಾಳಿ ನಡೆಸಿದ್ರು. ಶಾಸಕ ವೇದವ್ಯಾಸ್ ಕಾಮತ್, ಬಿಜೆಪಿ ಜಿಲ್ಲಾಧ್ಯಕ್ಷ ಸುದರ್ಶನ್ ಮೂಡಬಿದ್ರೆ, ಜಿತೇಂದ್ರ ಕೊಟ್ಟಾರಿ ಸಹಿತ ಮತ್ತಿತರ ಮುಖಂಡರು ಉಪಸ್ಥಿತರಿದ್ದರು. ನಾವು ಭಾರತದಂತ 130 ಕೋಟಿ ಜನಸಂಖ್ಯೆ ಇರುವ ಭಾರತದಲ್ಲಿ ಕೋವಿಡ್ ಮಹಾಮಾರಿ ಸ್ವಲ್ಪ ಪ್ರಮಾಣದಲ್ಲಿ ಕೂಡ ನಿಯಂತ್ರಣ ಮಾಡುವಲ್ಲಿ ಎಡವಿದ್ರೆ 50% ಜನಸಂಖ್ಯೆ ಹುಳುಗಳ ರೀತಿಯಲ್ಲಿ ನಾವು ಮೃತ್ಯುವನ್ನು ಕಾಡಬೇಕಾಗಿತ್ತು. ಅದು ಪರಿಸ್ಥಿತಿ ಇದ್ದದ್ದು. ಕೋವಿಡ್ 1ನೇ ಅಲೆ ಬಂದಾಗ, ಕೋವಿಡ್ 2ನೇ ಅಲೆ ಬಂದಾಗ, 3ನೇ ಅಲೆ ಬರುವುದನ್ನ ತಡೆಗಟ್ಟಿರುವಲ್ಲಿ ತುಂಬಾ ಎಲ್ಲರಿಗೂ ಗೊತ್ತಿದೆ. ಇವತ್ತು ಎಲ್ಲರೂ ಡಾಕ್ಟರ್ಗಳಿಗಿಂತ, ಸಂಶೋಧಕರಿಗಿಂತ ಜನಸಾಮಾನ್ಯರು ಈ ಸೋಷಿಯಲ್ ಮೀಡಿಯಾದ ಕಾರಣದಿಂದಾಗಿ, ಮಾಧ್ಯಮಗಳ ಕಾರಣದಿಂದಾಗಿ ತುಂಬಾ ಜ್ಞಾನವನ್ನು ಪಡೆದಿದ್ದೇವೆ. ಭಾರತ ಎಷ್ಟು ಒಂದು ಸ್ಪಷ್ಟತೆಯಿಂದ ಒಂದು ಡಿಸಿಸಿವ್ ನಿರ್ಣಾಯಕ ಪಾತ್ರವನ್ನ ಅವಿರತವಾಗಿ ಕೋಟ್ಯಾಂತರ ಈ ಜನತೆಯನ್ನ ಜಾಗೃತಿ ಮೂಡಿಸುವಲ್ಲಿ ಅತ್ಯಂತ ಪ್ರಾಮಾಣಿಕವಾಗಿ ನಮ್ಮೆಲ್ಲರ ನೆಚ್ಚಿನ ಪ್ರಧಾನಿಗಳಾದಂಥ ನರೇಂದ್ರ ಮೋದಿಜಿಯವರ ಭಾರತ ಸರ್ಕಾರ, ಭಾರತೀಯ ಜನತಾ ಪಾರ್ಟಿ ನೇತೃತ್ವದ ಭಾರತ ಸರ್ಕಾರ ಮಾಡಿದೆ. ಅದಕ್ಕಾಗಿ ನಮ್ಮ ಈ ಭವ್ಯ ಭಾರತದ ಒಂದು ಭವಿಷ್ಯವನ್ನು ಮುಂದೆ ಕೊಂಡೋಗ್ಲಿಕ್ಕೆ ಭಗವಂತ ಅವರಿಗೆ ಇನ್ನಷ್ಟು ಚೈತನ್ಯವನ್ನ, ಇನ್ನಷ್ಟು ಉತ್ತಮ ಆರೋಗ್ಯವನ್ನ, ಇನ್ನಷ್ಟು ಸ್ಫೂರ್ತಿಯನ್ನ ಕೊಡ್ಲಿ. ಪರಿವಾರದ ಸಂಘಟನೆಗಳು ಬಲ ಪ್ರಯೋಗದಿಂದ ರಾಮ ಮಂದಿರ ಪಡೆದಿಲ್ಲ, ಅದು ನೆನಪಿರಬೇಕು. ಅಪಾರವಾದ ಛಲ ಪ್ರಯೋಗ ಮಾಡಿದ್ದು. ಗ್ರಾಮಾಭಿವೃದ್ಧಿಯಲ್ಲಿ ಎಷ್ಟು ಸಾಧನೆ ಆಗ್ತಾ ಇದೆ. ಒನ್ ರ್ಯಾಂಕ್ 1 ಪೆನ್ಷನ್ ಬರೋದಕ್ಕೆ ನಮ್ಮವರೆಗೂ ಯಾಕೆ ಕಾಯಿಸ್ತು? ಮಾಡ್ಲಿಲ್ವಾ? 7ನೇ ವೇತನ ಆಯೋಗ ಮಾಡ್ಲಿಲ್ವಾ? ಬ್ರಹ್ಮಪುತ್ರ ನದಿಯ ಕೆಳಗಡೆ ಸುರಂಗದಲ್ಲಿ ಈಗ ರೈಲ್ವೆ ಮಾರ್ಗ ಆಗ್ತಾ ಉಂಟು. ಕಲ್ಪನೆಗೆ ಸಿಗ್ಲಿಕ್ಕೆ ಸಾಧ್ಯನಾ? ಬಾಹ್ಯಾಕಾಶ ಸಂಸ್ಥೆಯಲ್ಲಿ ಎಷ್ಟು ಅದ್ವಿತೀಯ ಸಾಧನೆ ಆಗಿದೆ. ಕೋವ್ಯಾಕ್ಸಿನ್ ನಾವು ಕಂಡಿಡಿದದ್ದು 50 ವರ್ಷಗಳ ಕಾಲ ಕಾಯಬೇಕಿತ್ತು. ಮೊದಲು ವಿಜ್ಞಾನ ಕ್ಷೇತ್ರಕ್ಕೆ, ಸಂಶೋಧನಾ ಕ್ಷೇತ್ರಕ್ಕೆ ಮೋದಿಯವರು ಬೆಂಬಲ ಕೊಡದೇ ಇದ್ರೆ, ಬೆಂತಟ್ಟದೇ ಇದ್ದಿದ್ರೆ ಸಂಶೋಧನೆ ಆಗ್ತಿತ್ತಾ? ಹೇಳಿ ಚೆನ್ನಾಗಿ ತಗೋಬೇಡಿ ಮೋದಿ ಇಂಜೆಕ್ಷನ್ ತಗೋಬೇಡಿ ಅಂತೇಳಿ. ಈಗ ಈ ಅವ್ರು ಹೇಳಿದ್ರು ಕಳ್ಳತನದಲ್ಲಿ ಹೋಗಿ ಇಂಜೆಕ್ಷನ್ ತಗೋಬೇಕು. 90 ಕೋಟಿ ಕವರ್ ಮಾಡಿದ್ದೇವೆ. ಏನಾದ್ರೂ ಇಷ್ಟು ಡಿಲೇ ಆಗಲಿಕ್ಕೆ ಇವರ ಮೂರ್ಖತನ, ಕಾಂಗ್ರೆಸ್ನವರು ಮಾಡಿದ ಅಪಪ್ರಚಾರ ಒಂದು ದೇಶದ್ರೋಹದ ಕೆಲಸ. ಅದು ದೇಶವಾಸಿಗಳಿಗೆ ವ್ಯಾಕ್ಸಿನ್ ತಗೋಬೇಡಿ ಅಂತ ಹೇಳೋದು, ಹೇಳಿ, ದೇಶವಾಸಿಗಳಿಗೆ ವ್ಯಾಕ್ಸಿನ್ ತಗೋಬೇಡಿ ಅಂತ ಹೇಳೋದು ಅವರನ್ನ ಮೃತ್ಯು ದವಡೆಗೆ ತಳ್ಳೋದಲ್ವಾ?